ಹಾಯ್ ಹಲೋ ಹಲೋ ಹಾಯ್ ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರಿದ್ದೀರಾ? ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ. ಹಾಂ, ಕಾಲ್ ಮಾಡ್ತಾರತ್ತ. ಹಲೋ ಹಾಯ್ ಹಲೋ ವೆಲ್ಕಮ್. ಯಾರಿದ್ದೀರಾ? ಹಲೋ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್. ಬನ್ನಿ. ಹಾಯ್ ಭಾನ್ವಿಸಿಸ್. ಲೈವ್ ಮಲ್ತೀನಿ ಏನು ಕುಲೋ ಒಂದಿದ್ದೆ. ಹಲೋ ಹಾಯ್ 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 ವೆಲ್ಕಮ್. ಹೆಲೋ ಹೆಲೋ ವೆಲ್ಕಮ್ 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 ವೆಲ್ಕಮ್. ಭಾನ್ವಿಸಿಸ್ ಉಂಡರಾ? ಉಂಡೆ 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 ಉಂಡುದು ಕುಲೊಂದಿತ್ತೆ ಲೈವ್ ಮಲ್ತೀನಿ. ಸುಮ್ಮನೆ ಪಕ್ಕಡೆ ಅಂತ ಕುಲ್ಲುದು ತೂಕ ಅಂದು ಮಲ್ತೀನಿ. ಪಲ್ಲೆ ಬೊಕ ಪನುಡು ಯಾ ಅನ್ನದಾದ ಈರ್ಪನೋಡು ಎನ್ಕೆ ನೋಡು ಅಂಚ ಕುಲೊಂದಿತ್ತೆ ಆಡೆಗೆ ಅಂಚ ಲೈವ್ ಮಲ್ತೀನಿ. ಫೋಟೋ ಆಪ್ಷನ್ ಬತ್ತುಂಡ ಇರೆಗೆ ಎನ್ನಡ ಉಂಡಿ ಎಂಕ ಪೋತುಜಿ ಎಂಕ ಅದಗ ಬೈದುಂಡವು ಅಂದೆ ಎಂಕ ಬೈದುಂಡು ಇಂಕ ಸುಮಾರು ಟೈಮ್ ಮಾಡಿ ಬತ್ತದು ಫೋಟೋ ಆಪ್ಷನ್. ಹಾವು ಪೋತುಜಿ ಕೆಲವರೆಗೆ ಪೋತುನ್ಗೆತೆ ಇರಗಿಜ್ಜ ಪೋತುನಾ ಫೇಸ್ ಲೈವ್ ಮಲ್ಪು ನಗ್ಲಿ ಪೋತುನ ಅಂದು ಮಲ್ಪಂದು ನಗ್ಲಿ ಫೇಸ್ ಲೈವ್ ಮಲ್ಪೋಡು ಪಂಡದು ಅನ್ನ ಅಂದ ಅಣ್ಣ ಅಂಚ ಪೋತುನ ಅಂದು ಭಾನ್ವಿಸಿಸ್ ಅಂದ್ಗೆ ಮಿಲ್ಗರ್ ಬ್ರದರ್ಗ್ಲ ಪೋತುನ್ಗೆ ಮಿಲ್ಗರ್ ಬ್ರದರ್ಗ್ಲ ಅಂದ್ಗೆ ಅಂದ್ಗೆ ಪಂಡೇರು ಬಕ ವಿಶೇಷ. ವಿಶೇಷ ಎಂಕ್ ಡೀಪಿಲ ದಿವರೆಗ ಆಪುಜಿ ಅಂದೆ ಹೌದಾನೆ ಪೂರಲ ಪೋತುಂಡ ಅವು ಪೂ ಕೊರ್ಲೆ ಸೋಕುಂಡತೆ ಪೂವು ಪೂ ಸೂಪರ್ ಉಂಡಿ ಇಷ್ಟ ನಂಗೆ ಆ ಪೂ ತೂದು ನಿಲ್ಲಡಾತುಂಡೆ ಏತು ಒಂಜಿ ಪೂಜೆ ಮಲ್ದೇನ ನಾ ಪೂಕು ಅಂದೆ ಹೌದಾನಿ ಪೂರ ಪೋಯಿನಿ ತಾವರೆ ಅಂದು ಏತು ಪೊರ್ಲತೆ ಶಾ ಆ ಪೂ ಇಲ್ಲಡ ಆಪುಜಿ ಅವು ಕೆರೆಟ್ ಅಪ್ಪುನು ಹಾಂ ಲಾಯ್ಕುಂಡು ಅಂದು ಮಸ್ತ್ ಲಾಯ್ಕುಂಡು ಎಂಕ್ಲ ಮಸ್ತ್ ಇಷ್ಟ ಅಂಡವು. ಜಾನ್ವಿಸಿಸ್ ಬಂದರು ಇವ್ರು ಎಂತಕ್ಕೆ ಲೈವ್ ಮಾಡಿದ್ರು ಅಂತ ಅನ್ಕೊಂಡ್ರೇನೋ ಜಾನ್ವಿಸಿಸ್ ಇಲ್ಲಡುಂಡಿ ಎಂದ ಜಾನ್ವಿಸಿಸ್ ಹೂ ಬೇಕಾ ಹೂ ಬೇಕಾ ತಾವರೆ ಹೂ ಬೇಕಾ ತಾವರೆ ಹೂ ಬೇಕಾ? ಜಾನ್ವಿಸಿಸ್ ಊಟ ಮಾಡ್ಕೊಂಡು ಬಂದ್ರಾ? ನನ್ನ ಮಗ ಇದ್ದಾನೆ ಟಿವಿ ನೋಡ್ತಾ ಇದ್ದಾನೆ. ಊಟ ಆಯ್ತಾ? ಊಟ ಆಯಿತು. ಮಗನನ್ನು ಬಿಟ್ಟು ಸ್ಕೂಲಿಗೆ ಹೋಗಿ ಬಂದೆ. ಬೇಗ ಲೈವ್ ಎಂಡ್ ಮಾಡಿದೆ ಅಲ್ವಾಗ, ಹಾಗೆ ಕೂತ್ಕೊಂಡು ಮಾಡು ಅಂತ ಆಯಿತು.
ಎಲ್ಲರಲ್ಲಿ ಬ್ಲೂ ರಿಮೂವ್ ಮಾಡಿದ್ದಾರೆ, ಯಾರಲ್ಲಿ ಕೂಡ ಮೆಸೇಜ್ ಶೋ ಆಗಲ್ಲ. ಬಾನ್ವಿಸೀಸ್ ಕೊಡಿ ಅಕ್ಕ. ಹೂ ಬಾನ್ವಿಸೀಸಿಗೆ ಉಂಟಂತೆ ಮನೆಯಲ್ಲಿ. ಆಗನೇ ಕುತ್ಕೊಳ್ತಿದ್ದೆ, ಆನ್ ಮಾಡುವಂತ ಮಾಡಿದೆ. ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಎಲ್ಲರ ಲೈವ್ಗೆ ಹೋದೆ, ಕೆಲವರು ಎಲ್ಲ ಬ್ಲೂ ರಿಮೂವ್ ಮಾಡಿದ್ದಾರೆ. ಅಂದೆ ಯಾನ್ ಮಲ್ದಿನ ಹೆಜ್ಜಿಯೇ ಮಲ್ದಿನ ಹೆಜ್ಜೆ ಎಂಕಿದ ಮುಟ್ಟದಾಲ ಪ್ರಾಬ್ಲಮ್ ಆತು ಜೈಟ್ ಮೋನ್ ಆಯ್ ಕೂಡ್ಲೆ ಬ್ಲೂ ರಿಮೂವ್ ಮಲ್ತು ಬಿಡ್ಪಿ ಆಯ್ತು ಮಲ್ಪುಜ್ ಅಂದೆ ಇಂದೆಟ್ಟದು ಇವು ಆವಡು ಮಲ್ಪೊಡಿ ಐಟ್ಬೋದು ಮಲ್ಪೊಡು. ಹೌದಾ ಜಾನಿಸಿಸ್, ಅದು ಯಾಕೆ ಈಗ ಮಾಡಿದ್ರಿ ನೀವು? ಈಗ ಮಾಡಿದ್ರಾ? ಹೌದಾ. ನಂದು ಎಂತ ಗೊತ್ತಾ, ಮಾದೇವ್ ಅವ್ರು ಬಂದರು. ಆಯ್ ಮಾದೇವ್ ಅವರೇ, ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ. ವೈಟ್ ಇದು ಮಲ್ತೀನಿ. ಮುಂದೆ ಇಟ್ಟು ಕ್ರೋಮ್ ಉಡ್ಬೋದು ಮಲ್ಪಲೆ ಐಟ್ ಆಪುನ್ ಪೂರ ಆಲ್ ರಿಮೂವ್ಡ್ ಆಪುನ್, ಆಲ್ ರಿಮೂವ್. ಥ್ಯಾಂಕ್ ಯು ಮಾದೇವ್ ಅವರೇ, ಥ್ಯಾಂಕ್ ಯು. ಫೋನು ಅಲ್ಲೂ. ಹೌದಾ, ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ ಮಾಧವ್ ಎಚ್ ಅವರೇ? ಅಲ್ಲಿ ಹೌದಾ, ಓಕೆ. ಕ್ರೋಮಲ್ಲಿ ಆಗುತ್ತೆ ಜಾನ್ವಿಸಿಸ್, ಆಪುಂಡು ಆಲ್ ರಿಮೂವ್ ಆಗುತ್ತೆ ಕ್ರೋಮಲ್ಲಿ. ನಂದು ಕೂಡ ನಾನು ಕೂಡ ಮಾಡಿದ್ದೀನಲ್ವಾ. ನಾನು ಒಂದು ತಿಂಗಳಾಯಿತು ಮಾಡದೆ, ನಾ ಮಾಡಲ್ಲ ಇನ್ನು ಒಂದು ಸ್ವಲ್ಪ ದಿನ. ನಾನು ಲೈವ್ ನಂದು ಮೋನ್ ಆದಮೇಲೆ ರಿಮೂವ್ ಮಾಡೋದು, ಈಗ ಮಾಡಲ್ಲ. ಎಂಚ ಯಾನು ತೂಯೆ ಅವೇ ಇರ್ ಪೋಪರತೆ ಡೈರೆಕ್ಟ್ ಪ್ರೋಮೋ ಆನ್ ಮಲ್ಪರತೆ ಅಲ್ಪ ಹೋಗಿ ಕಮ್ಯುನಿಟಿ ಒಂದೇಕ ಪೋಲೆ ಸೆಟ್ಟಿಂಗ್ ಪೋಲೆ ಸೆಟ್ಟಿಂಗ್ ಓಪನ್ ಮಲ್ಪಲೆ. ಸೆಟ್ಟಿಂಗ್ ಓಪನ್ ಮಲ್ತಿಗಿನ ಐಟೆ ಬರ್ಪುಂತಲೆ ಕಮ್ಯುನಿಟಿಗೆ ಒಂದು ಆ್ಯಡ್ ಮಾಡರೇಟರ್ ಅವು ಪೂರ ಬರ್ಪುಂಡು. ಐಟೆ ಅವೇನು ಓಕೆ ಗೊತ್ತಿಲ್ಲ, ಐಟೆ ಬರ್ಪುಂಡು ಸೈಡ್ ಬರ್ಪುಂಡು. ಡಿಲೀಟ್ ಮಲ್ತಾನೆ ನಾನು ಆಗಲಿ ಬೇಗ ಮೋನು. ಕಮ್ಯುನಿಟಿ ಉಂಟು, ಸೆಟ್ಟಿಂಗ್ ಹೋಗಿ ಹಾಗೆ ಆಗಲಿ ಬೇಗ ಮೋನು. ಮಾಡರೇಟರಾ ಅಲ್ಲಿ ಉಂಟು. ಓಕೆ ತು ಅಲ್ಪ ಪೂರ ಆಲ್ ಕ್ಲಿಯರ್ ಒಂದು ಮಲ್ಪ ಪರಾಪುಂಡು. ಯಾನ್ ಮಾತ್ರ ಮಲ್ತೊಂದು ಇಜ್ಜಿತ್ತೆ ಒಂದು ಸರ್ತಿ ಮಲ್ತನ ಬಕ್ಕ ಒಂಜಿ ಮನುಷ್ಯ ಎಲ್ಲ ಬರ್ಪುಜೇರಿಯೇ ಇಪ್ಪುಜೇರು ಹೊರ ಯಾನ್ ಲೈವ್ ಮಲ್ತದು ಎಂಕ್ ದಿನಕ್ಕೂ 10 ಜನ ಬರೊಂದಿತ್ತನು ಆಯ್ಕೆ ಯಾನ್ ಮಲ್ತೊಂದು ಇಜ್ಜಿ ಕಾಡೆ ಆರು ಏನ್ ಬಿ ಆರ್ ನೈಟ್ ಮೆಸೇಜ್ ಪಾಡೊಂದು ಇಪ್ಪುನಾಗನೆ ಬ್ಲೂ ರಿಮೂವ್ ಮಲ್ತೇರು ಎನ್ನ ಬೊಕ್ಕ ಮೆಸೇಜ್ ಶೋನೆ ಆಯ್ಜಿ ಶೋನೆ ಆತು ಜೆಂಕ್ ಆಪುಂಡು ಐಟ್ ಆಪುಂಡು ಆಲ್ ಡಿಲೀಟೆಡ್ ಆಲ್ ರಿಮೂವ್ಡ್ ಒಂದು ಆಪುಂಡು. ಯಾನ್ ತಿಂಗಳು ಮಲ್ಪುವೆ ಇತ ಒಂಜಿ ತಿಂಗಳು ಆಂಡಿ ಇತ ಮಲ್ದಿಜಿ ಅನ್ನ ಇತ್ತ ನಾನು ಸದ್ಯ ಮಲ್ಪುಜಿ. ಜಾನ್ವಿಸಿಸಿದ್ದು ಊಟ ಆಯ್ತಾ? ನಾನು ಈಗೇನೆ ಬಂದು ಒಂದು ಚೂರು ಲೈವ್ ಆನ್ ಮಾಡುವ ಅಂತ ಬಂದೆ ಕುತ್ಕೊಂಡು. ಎಲ್ಲರ ಲೈವ್ಗೆ ಹೋದೆ, ಎಲ್ಲರಲ್ಲಿ ಬ್ಲೂ ರಿಮೂವ್ ಮಾಡಿದ್ರು. ನೈಸ್ ಲೈವ್ ಅಂತಿದ್ದಾರೆ, ಥ್ಯಾಂಕ್ ಯು. ಎಲ್ಲರ ಲೈವಲ್ಲಿ ಬ್ಲೂ ರಿಮೂವ್ ಆಗಿದೆ, ಏನು ಮಾಡಲಿ? ಸೀದಾ ಬಂದೆ ನಾನು, ಮತ್ತೆ ಸಪೋರ್ಟಿಗೆ ಬಂದಿಲ್ಲ ಅಂತಾರೆ. ಏನು ಮಾಡಲಿಕ್ಕಾಗಲ್ಲ ಬ್ಲೂ ರಿಮೂವ್ ಆದಾಗ. ನಾನು ಮಾಡಲೇ ಇಲ್ಲ ಇಷ್ಟರ ತನಕ. ನಾನು 1 ತಿಂಗಳಾಯಿತು, ನನಗೆ ಏನು ಪ್ರಾಬ್ಲಮ್ ಬಂದಿಲ್ಲ ಇಷ್ಟೊತ್ತು. ಇನ್ನು ನೋಡುವ ಮುಂದಿನ ದಿನಗಳಲ್ಲಿ. ಇನ್ನು ತುಂಬ ಬೇಕಂತೆ, ಇನ್ನು ತುಂಬ ಬೇಕಂತೆ. ನಮ್ದು ಕೇಳಬೇಡಿ ಆಯ್ತಾ ಅಂತಿದ್ದಾರೆ ನಮ್ಮ ಜಾನ್ವಿಸಿಸ್. ಏನು ಮಾಡಲಿ ಜಾನ್ವಿಸಿಸ್, ಆಗುತ್ತೆ, ನಾವೆಲ್ಲ ಇದ್ದೀವಿ ಅಲ್ವಾ. ನೀವು ನನ್ನ ಪ್ಲೇಲಿಸ್ಟ್ ಆನ್ ಮಾಡಿದ್ದೀರಿ ಅಲ್ವಾ, ನಾನು ನಿಮ್ಮದು ಮಾಡ್ತಾ ಇದ್ದೀನಲ್ವಾ. ನೋಡುವ, ದೇವರಿದ್ದಾರೆ ಅಷ್ಟೇ, ಮತ್ತೇನಿಲ್ಲ.
ಹರಿಣಕ್ಕನ ಲೈವ್ಗೆ ಬಂದು ಖುಷಿಯಲ್ಲಿ ಮಾತಾಡಿ ಹೋಗುದು. ಹೌದೌದು. ಹಾಯ್ ಶ್ರೀಧರಣ್ಣ, ನಿಮಗೆ ಬ್ಲೂ ಕೊಟ್ಟಿದೆ ಅವಾಗ, ನೀವು ಬಂದು ಹೋದ್ರಿ, ಒಂದು ಮೆಸೇಜ್ ಹಾಕಿ, ಅವಾಗಲೇ ಕೊಟ್ಟೆ ಬ್ಲೂ, ಗೊತ್ತಾ? ಲೈಕ್ ಡನ್. ಥ್ಯಾಂಕ್ ಯು ಶ್ರೀಧರಣ್ಣ. ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಊಟ ಮಾಡಿದ್ರಾ ಶ್ರೀಧರ್ ಬ್ರದರ್? ಕೃಷ್ಣ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಶ್ರೀಧರಣ್ಣ. ಆವಾಗ ಬಂದ್ರಲ್ವಾ, ಆವಾಗಲೇ ಕೊಟ್ಟೆ ನಾನು ಬ್ಲೂ. ನೀವು ಕರ್ದೆ ಓ ಇದಕ್ಕೆ ಎಲ್ಲಿ ಹೋದ್ರಿ ಅಂತ, ಆದರೆ ನೀವು ಇಲ್ಲ, ನೀವು ಹೋಗಿ ಆಗಿದೆ. ಓ ನೀವಾ? ನೀವಾ? ಹೌದು ನಾನೇ, ಮತ್ತೆ ಯಾರು? ನೀವಾ ಅಂತಿದ್ದಾರೆ, ಅದೇ ನಾನೇ. ಜಾನ್ವಿ ಸಿಸ್, ಎಂಥ ಊಟಕ್ಕೆ ಅಕ್ಕ? ಪಂಚನತ್ತನ್ ಅವರ ವೈಫಿಗೆ ಆರಾಮ್ ಆಗಿದೆಯಾ? ಅವರು ಮೊನ್ನೆ ಅಂದರು ಆರಾಮಿದ್ದಾರೆ ಅಂತ ಅಂದರು. ಆರಾಮಿದ್ದಾರೆ ಅಂತ ಸಿಸ್. ಮೊನ್ನೆ ಆರಾಮಿದ್ದಾರೆ ಅಂದರು. ಊಟ ಮಾಡೋಕ್ಕ ಹೋಗೀನಿ. ಊಟ ಮಾಡ್ಲಿಕ್ಕೆ ಆವಾಗ ಹೋಗಿದ್ದ ನೀವು ಅಷ್ಟು ಬೇಗ? ಒಂದು ಮೆಸೇಜ್ ಹಾಕಿ ತಿರುಗಿ ನೋಡ್ತೀನಿ ನಾನು, ನಮ್ಮ ಶ್ರೀಧರ್ ಬ್ರದರ್ ಇಲ್ಲ ಅಲ್ಲಿ ಅಲ್ವಾ ಶ್ರೀಧರಣ್ಣ? ನಾನು ಅನ್ಕೊಂಡೆ ಶ್ರೀಧರ್ ಬ್ರದರ್ ಇಲ್ಲಿ ಹೋದ್ರು ಅಂತ. ನಾ ಕೃಷ್ಣ ಅಲ್ಲ, ನೀವು ಕೃಷ್ಣ ಅಲ್ಲ. ನೀವು ಕೃಷ್ಣ ಅಲ್ಲ, ನೀವು ಶ್ರೀಧರ್ ಬ್ರದರ್. ಹೌದು, ಗೊತ್ತು ನಮಗೆ. ಕೃಷ್ಣ ಅಂದಿದ್ದು ದೇವರಿಗೆ, ಅವರು ಕೃಷ್ಣ ಅಲ್ಲ ಅಂತೆ. ಅವರ ದೇವರು ಕೃಷ್ಣ. ಶ್ರೀಧರಣ್ಣ, ಅವ್ರ ದೇವರು ಕೃಷ್ಣ ಅಂತ. ನಮ್ಮ ದೇವರು ಕೂಡ, ನಾವು ಕೂಡ ಪೂಜೆ ಮಾಡ್ತೀನಿ ಕೃಷ್ಣನನ್ನು. ನಾನು ಕೃಷ್ಣನನ್ನು ಅಂತಲ್ಲ, ನನ್ನ ದೇವರು, ನಾನು ಹೆಚ್ಚಾಗಿ ದೇವರು ಪೂಜೆ ಮಾಡೋದಂದರೆ, ನಂದು ಅನ್ಬಾರ್ದು, ಎಲ್ಲ ದೇವರು ಒಂದೇ. ಆದರೆ ನನ್ನ ಇದರಲ್ಲಿ ನಾನು ಹೆಚ್ಚಾಗಿ ಪೂಜೆ ಮಾಡೋದಂದರೆ ನಾನು ನನ್ನ ಗಣಪತಿ ದೇವರನ್ನು. ಥ್ಯಾಂಕ್ ಯು ಶ್ರೀಧರಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೇವರು ಗಣಪತಿ. ಎಲ್ಲ ದೇವರು ಒಂದೇ ನನಗೆ. ಎಂತ ತಿನ್ನುದಾ? ಆದರೆ ನಾವು ಪೂಜೆ ಮಾಡುವ ಹೆಚ್ಚಾಗಿ ಮಾಡೋದಂದ್ರೆ ನಮ್ಮ ದೇವರನ್ನು, ಗಣಪತಿ ದೇವರನ್ನು ಮಾಡೋದು. ಎಲ್ಲರೂ ಬೇಕಪ್ಪ ದೇವರು. ಸರಿ ಶ್ರೀ ಅಂತಿದ್ದಾರೆ. ಬಾನಿ ಅಲೋ ಅಂತಿದ್ದಾರೆ. ಶ್ರೀಧರ್ ಅವರಿಗೆ ಆಗ ಕೋಪ ಎಂತಕ್ಕೆ ಬಂದಿದ್ದು? ಬಾನಿ ಸಿಸ್ ಲೈವಲ್ಲಿ ನಾನಿದ್ದೆ ಆಗ, ಶ್ರೀಧರಣ್ಣ ಇದ್ದು ಅಲ್ಲಿ. ಶ್ರೀ ಯಾಕೆ ಬೇಜಾರಾಗಿದ್ದು? ಹೌದು, ನಾನು ನಂಬಿನೆ ಅಕ್ಕ, ನಮ್ಮ ಊರ ಹತ್ರ 1 ಗಂಟೆ ಗಣಪತಿ ಉಂಟು. ಹೌದಾ? ನನಗೆ ಎಂತ ಗೊತ್ತಾ, ಚಿಕ್ಕಂದ್ರಿಂದ ಏನಂತ ಗೊತ್ತಿಲ್ಲ, ಒಂದು ಗಣಪತಿ ಅಂದರೆ ನನಗೆ ತುಂಬ ಪ್ರೀತಿ, ಏನಂತಾನೆ ಗೊತ್ತಿಲ್ಲ. 6 ಲೈಕ್ ಡನ್. ಸಿವಿಲ್ ಇಂಜಿನಿಯರಿಂಗ್ ಜಾಬ್ಸ್ ಆ್ಯಂಡ್ ಅಪ್ಡೇಟ್ ಅವರು ಬಂದರು. ಓಹೋ, ಬನ್ನಿ ಆಯ್ತಾ ನಿಂದು ಅಂತಿದ್ದಾರೆ. ಸಿವಿಲ್ ಇಂಜಿನಿಯರ್ ಅವರೇ ಬನ್ನಿ ಮಾತಾಡುವ, ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಕೃಷ್ಣ ಅಂತಿದ್ದಾರೆ. ನನಗೆ ದೇವರಂದ್ರೆ, ಅದರಲ್ಲಿ ಅದು ಗಣಪತಿ ದೇವರಂದ್ರೆ ಏನೋ ಒಂಥರ ಪ್ರೀತಿ. ಎಲ್ಲರೂ ದೇವರು ಒಂದೇ, ಆ ದೇವರು ಈ ದೇವರು ಅಂತ ಅನ್ಲಿಕ್ಕೆ ಇಲ್ಲ. ಹಾಯ್ ಹಾಯ್ ಸಿವಿಲ್ ಇಂಜಿನಿಯರ್ ಅವರೇ, ವೆಲ್ಕಮ್. ಬನ್ನಿ. ನಿಮ್ಮ ಲೈವ್ ಟೈಮ್ ಇದು. ಇಲ್ಲ ಸಿವಿಲ್ ಇಂಜಿನಿಯರ್ ಅವರೇ, 9:30 ಮಾರ್ನಿಂಗ್, 9:30 ನೈಟ್ ನಂದು. ನಾನೀಗ ಮಾಡಿದ್ದು ಹೀಗೇನೆ ಸುಮ್ಮನೆ, ನಿನ್ನೆ ಎಷ್ಟೊತ್ತಿಗೆ ಮಾಡಿದ್ದು ನಾನು. ಶ್ರೀಧರ್ ಬ್ರೂ, ಊರು ಯಾವುದು ನಿಮ್ಮದು ಅಂತಿದ್ದಾರೆ. ಹಾಯ್ ಶ್ರೀಬ್ರು, ಊಟ ಆಯ್ತಾ ಅಂತಿದ್ದಾರೆ. ಏನು ಊಟಕ್ಕೆ ಶ್ರೀ ಅಂತಿದ್ದಾರೆ ಇವರು. ಬಾನ್ವಿ ಸಿಸ್ ಊಟ ಅಂತಿದ್ದಾರೆ. ನೆಕ್ ಡಿಸೈನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್, ಡ್ಯಾನ್ಸ್ ಮಾಡಿದ ನಂತರ ಅಂತಿದ್ದಾರೆ. ಬೆಳಗಾವಿ ಅವರಂತೆ ಶ್ರೀಧರಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೆಂಡ್ ಅಂತ ಅವರ. ಓಕೆ ಶ್ರೀ ಅಂತಿದ್ದಾರೆ.
ಕನ್ಯಾ ಬ್ಲಾಗ್ಸ್ ಅವರು ಬಂದರು. ಹಾಯ್ ಕನ್ಯಾ ಬ್ಲಾಗ್ಸ್ ಅವರೇ, ವೆಲ್ಕಮ್ ವೆಲ್ಕಮ್. ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಕನ್ಯಾ ಬ್ಲಾಗ್ಸ್ ಅವರೇ. ಹಾಯ್ ಜಾನ್ವಿ ಸಿಸ್, ಏನು ಊಟ ಅಂತಿದ್ದಾರೆ. ಕೃಷ್ಣ ಅಂತಿದ್ದಾರೆ. ಹಾಯ್ ಬಾನ್ವಿ ಸಿಸ್ಟಾರ್ ಅಂತಿದ್ದಾರೆ ಕನ್ಯಾ ಬ್ಲಾಗ್ಸ್ ಅವರು. ನಾರ್ಮಲ್ ಬಾನ್ವಿ ನಿಮ್ಮದು ಅಂತಿದ್ದಾರೆ. 2 ಕಾಲ್ ಯುವರ್ 4 ಕಾಲ್ ಸೂಪರ್ ಸೂಪರ್ ಅಂತಿದ್ದಾರೆ. ಸಿವಿಲ್ ಹಾಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸಿಸ್ 2 ಕಾಲ್ ಊಟ ಬೇಕಾ ಅಂತಿದ್ದಾರೆ. ಅವ್ರು ತಿನ್ನಲ್ಲ. ಇದು ದಿನೇಶ್ ಪ್ರೂ ಅಕ್ಕ ಅಲ್ವಾ? ಹೌದಲ್ವಾ? ಸಿವಿಲ್ ಇಂಜಿನಿಯರ್ ಅವರು ಅವರೇನಾ? ನನಗೆ ವೆಜ್ ಇವತ್ತು ಅಂತಿದ್ದಾರೆ. ಸಿವಿಲ್ ಇಂಜಿನಿಯರ್ ಅವರೇ, ಬಾನ್ವಿ ಸಿಸ್ ವನಸ್ ಆಂಡೇ ಬೇ ಹತ್ತಿಯೇ ಈರ್ ಲೈವ್ ನೀವು ಲೈವ್ ಮಾಡಲ್ವಾ ಸಿವಿಲ್ ಇಂಜಿನಿಯರ್? ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬರುವುದಿಲ್ಲ, ಯಾಕೆ ಬರುವುದಿಲ್ಲ ದಿನೇಶ್ ಅಣ್ಣ? ನಾನು ನಿಮ್ದೆಲ್ಲ ಲೈವ್ ಇಲ್ಲ ಅಂತ ನಾವು ಮಾಡೋದು. ಹಂಗೇನಿಲ್ಲ, ಲೈವ್ ಇದ್ರೆ ಬರ್ತೀವಿ ಖಂಡಿತ. ನಿಮ್ದು ಲೈವ್ ಇರಲ್ಲ, ನಾನು ಏನು ಮಾಡಲಿ ಅಲ್ವಾ? ಥ್ಯಾಂಕ್ ಯು ಬಾನ್ವಿ ಸಿಸ್. ದಿನೇಶ್ ಅಣ್ಣ ಹೌದು, ಸೂಪರ್ ಸೂಪರ್. ಬಾನ್ವಿ ನಿಮ್ಮ ಊರು ಅಂತಿದ್ದಾರೆ. ನಿಮ್ಮ ಲೈವ್ ಇದು, ನಮ್ಮ ಲೈವ್ ಇದು ಉಂಟಾ? ಇದೆಯಾ ಸೈಡ್? ದಿನೇಶ್ ಬ್ರೂ ಬಾನ್ವಿ ಸಿಸ್ ಊಟ ಅಂತಿದ್ದಾರೆ. ಜಾನ್ವಿ ಸಿಸ್ ಊಟ ಅಂತಿದ್ದಾರೆ. ದಿನೇಶ್ ಅಣ್ಣ ನಿಮ್ದು ಲೈವ್ ಇದೆಯಾ? ಸಿನ್ ಪ್ರದೇಶದಲ್ಲಿ ಹೋಗಿ ಭೋಜನ ಸ್ವೀಕರಿಸಿ. ಇದು ಹೌದು, ಇದು ದಿನೇಶ್ ಅಣ್ಣವೇ ಹೌದು. ಇವತ್ತು ನೋ ಲೈವ್. ನೀವು ವರ್ಷಕ್ಕೊಮ್ಮೆ ಮಾಡಿ, ಮತ್ತೆ ಅರಿನಿ ಬಂದಿಲ್ಲ ಅಂತ ಅನ್ನಿ, ನಾನೇನ್ ಮಾಡಲಿ? ಮತ್ತೆ ನಿಮ್ದು ವರ್ಷಕ್ಕೊಮ್ಮೆ ಲೈವ್, ಮತ್ತೆ ಅರಿನಿ ಬಂದಿಲ್ಲ ಅಂತ ಅನ್ನಿ. ಮತ್ತೆ ದಿನೇಶ್ ಅಣ್ಣ ಮತ್ತೆ ಅರಿನಿ ಅವ್ರು ಬರುವುದಿಲ್ಲ ಅಂತ ಅನ್ನಿ. ಜಾನ್ವಿ ಸಿಸ್ ಊಟ ಆಯ್ತಾ ಅಂತಿದ್ದಾರೆ. ಸೂಪರ್. ನಿಮ್ದು ಶ್ರೀ ಅಂತಿದ್ದಾರೆ. ಬೆಳಗಾವಿ ಅಂತೆ, ಬೆಳಗಾವಿ ಅವರು ಊಟ ಆಯ್ತಾ ಅಂತಿದ್ದಾರೆ. ಮಂಗಳೂರು ಫಿಶ್ ಎಲ್ಲು? ಮಂಗಳೂರು ಫಿಶ್ ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಸಿಸ್, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಹಿಂಗೇನೆ ಕುತ್ಕೊಳ್ವಾಗ ಲೈವ್ ಮಾಡುವ ಅಂತ ಆಸೆ ಆಯಿತು, ಹಾಗೇನೆ ಮಾಡಿದೆ ನೋಡುವ ಅಂತ. ಫಿಶ್ ಬೇಕಾ ದಿನೇಶ್ ಅಣ್ಣನಿಗೆ ಫಿಶ್ ಬೇಕಾ? ಅವರು ಮಟನ್ ತಿನ್ನುವವರು, ಮಟನ್ ತಿಂತಾರೆ 4 ಕಾಲಿದ್ದು. ಶಾರುಮಾ ಎಲ್ಲಿ ಹೋಗಿದೆಲ್ಲ ಗೊತ್ತಿಲ್ಲಲ್ವಾ? ಇವರದು ಎಷ್ಟು ಚಾನಲ್ ಮಾರ್ರೆ? ಎಷ್ಟು ಚಾನಲ್ ಇದೆ ಸಿವಿಲ್ ಇಂಜಿನಿಯರ್ ಅವರೇ ನಿಮ್ಮದು? ಒಂದು ಕಿಚನ್ ಜರ್ನಿ, ಒಂದು ಇನ್ನೊಂದಿದೆ. ಬೇಕು ಬಾನ್ವಿ ಸಿಸ್ ಅಂತಿದ್ದಾರೆ. ಜಾನ್ವಿ ಸಿಸ್ 3 ಅಷ್ಟೇ ಅಂತಿದ್ದಾರೆ. ನಮ್ಮದು ಒಂದು ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ನಮಗೆ. ಲಿಟಲ್ ಕಿಂಗ್ ಅವರೇ ಹಾಯ್ ವೆಲ್ಕಮ್. ಬನ್ನಿ. ಒಂದು ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಡಿ ಸಿಸ್ಟರ್. ನೀವು ಲೈವ್ ನಾನು ಮತ್ತೆ ಸ್ಕೂಲಿಗೆ ಹೋದೆ ಸಿಸ್ಟರ್. ಲೈವ್ ಇದು ಮಾಡಿ ಮ್ಯೂಟ್ ಮಾಡಿ ಸ್ಕೂಲಿಗೆ ಹೋಗಿದೆ. ಮತ್ತೆ ನೀವು ನನ್ನ ಲೈವ್ಗೆ ಬರುವಾಗ ನಾನು ಇರಲಿಲ್ವ ಏನೋ? ನನಗೆ ಇನ್ನೂ ಎಣ್ಣೆಕಾಯಿ ಪಲ್ಯ, ಟೊಮೆಟೊ ರಸಂ. ಹೌದಾ? ಒನ್ಲಿ 3 ಅಷ್ಟೇ ಅಕ್ಕೋ, ಅದರಲ್ಲಿ ಕಿಚನ್ ಆ್ಯಂಡ್ ಇದು. ಹೌದಾ? ಇನ್ನೊಂದುಂಟಲ್ವಾ? ಸಿಸ್ ಕನೆಕ್ಟ್ ಆಗಿದ್ದೀನಿ ನಿಮಗೆ ಅಂತಿದ್ದಾರೆ. ಶ್ರೀ ಅವರೇ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದೆ. ಯಾಕೆ ಸಿಸ್ಟರ್ ಫೇಸ್ ತೋರಿಸ್ತಾ ಇಲ್ಲ? ಫೇಸ್ ಲೈವ್ ಬೇಡ ಅಂತ ತೋರಿಸ್ತಾ ಇಲ್ಲ ಇವರೇ. ತುಂಬ ಚೆನ್ನಾಗಿದ್ದು ಹೂ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿದೆ. ಎಷ್ಟೊಂದು ಪ್ರೀತಿ ಇದೆ ಅದರಲ್ಲಿ ಹೂವಲ್ಲಿ ನೋಡಿ. ಎಷ್ಟೊಂದು ನೋಡ್ಲಿಕ್ಕೆ ಅಷ್ಟು ಖುಷಿ ಆಗುತ್ತೆ ಆ ಹೂ ನೋಡಿ. ನೈಸ್. ನೋ ಫೇಸ್ ಲೈವ್ ಫಸ್ಟ್ ಟೈಮ್ ಲೈವ್ ಮಾಡಿದೆ. ತುಂಬಾನೇ ಭಯ ಆಗಿತ್ತು. ಯಾಕೆ ಭಯ ಪಡಬೇಕು? ಭಯ ಪಡಲೇಬಾರ್ದು. ಒನ್ಲಿ ವಾಯ್ಸ್ ಲೈವ್. ಹೌದು, ಒನ್ಲಿ ವಾಯ್ಸ್ ಲೈವ್. ಶ್ರೀಧರಣ್ಣ ಥ್ಯಾಂಕ್ ಯು. ಬೇಸ್ ಲೈವ್ ಮಾಡ್ತೀನಿ ಮತ್ತೆ, ಆದರೆ ನಂಜುಬ್ರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಹೌದು, ನೋಡಿದೆ ನಾನು. ಸಿವಿಲ್ ಇಂಜಿನಿಯರ್ ನೀವು ಅಂತಿದ್ದಾರೆ. ಹೌದು. ಹಾಯ್ ಶ್ರೀಬ್ರು, ಏನು ಊಟ ಅಂತಿದ್ದಾರೆ. ಬಾನ್ವಿ ಇನ್ಸ್ಟಾ ಇದೆಯಾ ಅಂತಿದ್ದಾರೆ ಶ್ರೀಧರ್ ಅವರು. ಡಿಜಿಟಲ್ ಮಾರುಕಟ್ಟೆಯಲ್ಲಿ ಅಂತಿದ್ದಾರೆ. ಗೊತ್ತಾಯ್ತು. ಏನು ಯೋಜನೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ದಿನೇಶ್ ಬ್ರದರ್. ಸೂಪರ್ ಥ್ಯಾಂಕ್ ಯು ಲಿಟಲ್ ಕಿಂಗ್ ಅವರೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೂ? ಆ ಹೂವನ್ನು ಇದನ್ನು ತಾವರೆಯನ್ನು ನೋಡುವಾಗ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಇಟ್ಟದ್ದು ನಾನು. ಈ ಹೂವಿನ ಕಾರಣದಿಂದನೇ ನಾನು ಲೈವ್ಗೆ ಬರಲು ಕಾರಣ. ಈಗ ಇದೇ ಹೂ ಕಾರಣ ನನಗೆ.
ಸೂಪರ್ ಸೂಪರ್. ನನಗೆ ಇಷ್ಟ ಈ ಥರ ಎಲ್ಲ ಇಡುವುದಂದರೆ. ನಾರ್ಮಲ್ ಸಿವಿಲ್ ಬ್ರೋ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಇದೇ ಜಾಸ್ತಿ ಯೂಸ್ ಮಾಡಲ್ಲ ಅಷ್ಟೇ ಅಂತಿದ್ದಾರೆ. ಹಾಂ ಜಾನ್ವಿ ಸಿ ಸೂಟ್ ಆಯಿತು ಅಂತಿದ್ದಾರೆ. ನಂದು ನಾರ್ಮಲ್ ಅಂತಿದ್ದಾರೆ. ಸೂಪರ್ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಮಾಡಿ ಅಕ್ಕೋ. ಮಾಡುವ ಮಾರೇರೆ ಮಾಡುವ. ನೋಡಿ ನಮ್ಮ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಶ್ರೀ ಎಲ್ಲರ ಹತ್ರ ಇನ್ಸ್ಟಾ ಶ್ರೀ ಅಂತಿದ್ದಾರೆ. ಓಕೆ. ಹೂವೇ 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 ಮಾತಾಡಿ ನನಗೆ ಗೊತ್ತಿಲ್ಲ ಜಾನ್ವಿ ಸಿಸ್. ಈ ಹೂವಿಗೋಸ್ಕರ ನಾನು ಲೈವ್ ಮಾಡಿದ್ದು ಗೊತ್ತಾ. ಸೂಪರ್ ಸೂಪರ್ ಥ್ಯಾಂಕ್ ಯು. ಡಕ್ ಮತ್ತು ಅದರ ಪ್ರಕಾರ ಅಂತಿದೆ. ಇಲ್ಲ ನಾ ಇನ್ಸ್ಟಾ ಯೂಸ್ ಮಾಡಲ್ಲ ಅದಕ್ಕೆ ಕೇಳ್ತಿದ್ದೀನಿ ಅಂತಿದ್ದಾರೆ. ನೀವು ಅಂತಿದ್ದಾರೆ. ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ. ಯಾಕೆ ದಿನೇಶ್ ಬ್ರೋ ಶ್ರಾವಣ ಅಂತವಾ ಅಂತಿದ್ದಾರೆ. ಹಾಂ ಜಾನ್ವಿ ಸೀಸ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾವ ಐಡಿಯಲ್ಲಿ ಬಂದರು ನಮ್ಮ ದಿನೇಶ್ ಬ್ರದರ್ ತಮ್ಮ, ಆದರೆ ಮೆಸೇಜ್ ಮಾತ್ರ ನೋಡುವಾಗನೇ ಗೊತ್ತಾಗೋದು ಇದು ನಮ್ಮ ತಮ್ಮ ಅಂತ. ವಿಡಿಯೋ ಹಾಕಿದ್ದೀನಿ ನೋಡಿ ಆಯಿತಾ. ಓಕೆ ಓಕೆ ಲಿಟಲ್ ಕಿಂಗ್ ಅವರೇ ಖಂಡಿತ ನೋಡ್ತೀನಿ. ಅದರಲ್ಲಿ ಈಗ ವಿಡಿಯೋ ಆನ್ ಇದೆ ಬೇರೆಯವ್ರದ್ದೊಂದು, ಅದು ಗೊತ್ತು. ಶ್ರೀ ಮೊನ್ನೆ ಬೈದಿದ್ದೆ ಅಲ್ವಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹುಡುಗಿನ ಸಿವಿಲ್ ಹುಡುಗಿನ ಹುಡುಗಿ ಯಾಕೆ ಇವ್ರೆ ಹುಡುಗಿ ಅಂತೀರಾ. ಹುಡುಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿವಿಲ್ ಇಂಜಿನಿಯರ್ ಎಲ್ಲ ಹುಡುಗ ಮಾರ್ರೆ ಹುಡುಗ. ಸೂಪರ್ ಸಪೋರ್ಟ್ ಹುಡುಗಾರಿ ನಾನು. ಶ್ರೀ ಹ್ಯಾಪಿ ಲೈವ್ ಇತ್ತಾ ಅಂತಿದ್ದಾರೆ. ಹ್ಯಾಪಿ ಲೈವ್ ಹಾಂ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುರ್ತಾ ಹಿಡಿಬೋದು ಅಲ್ವಾ. ಹಿಡಿಬಹುದು. ಹೌದು ಗುರ್ತ ಹಿಡಿಬಹುದು. ಥ್ಯಾಂಕ್ ಯು ಶ್ರೀ ಅಂತಿದ್ದಾರೆ. ಹುಡುಗ ಹೌದು ಹುಡುಗ. ಕಾಮಿಡಿ ಬೇಕಲ್ಲ ಹೌದು ಕಾಮಿಡಿ ಅಂತೂ ಬೇಕೇ ಬೇಕು. ಗ್ರೇಟ್ ಜಾನ್ವಿ ಅಂತಿದ್ದಾರೆ. ಜಾನ್ವಿ ಸಿಸ್ ಯಾವಾಗ ಇತ್ತು ಲೈವ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಬರುವಾಗ ಜಾನ್ವಿಗೆ ಟುಗೆದರ್ ಲೈವ್ ಅಂತ ಹಾಕಬೇಕಿತ್ತು ಈಗ ಮಧ್ಯಾಹ್ನ ಅಲ್ವಾ ಬಾನ್ವಿ ಸಿಸ್. ಮಿಸ್ ಆಯ್ತಲ್ವಾ. ಥ್ಯಾಂಕ್ ಯು ಸಿವಿಲ್ ಇಂಜಿನಿಯರ್ ಅವರೇ. ಥ್ಯಾಂಕ್ ಯು ಲಿಟಲ್ ಕಿಂಗ್ ಅವರೇ. ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಪಿನ್ ಐಡಿಗೆ. ಸಿವಿಲ್ ಬ್ರೋ ಓಕೆ ಜಸ್ಟ್ ಮಿಸ್. ಯಾಕೆ ಹುಡುಗಿ ಅಂತ ಅನ್ಕೊಂಡ್ರ ನೀವು. ಓ ಅನ್ನಪ್ಪಣ್ಣ ಹಾಯ್ ಅನ್ನಪ್ಪಣ್ಣ ಲೈಕ್ ಡನ್ ಅಕ್ಕ. ಹಾಯ್ ಅನ್ನಪ್ಪಣ್ಣ ಹಾಯ್. ನೀವು ಅಂತ ಗೊತ್ತಾದ್ರು ಅಲ್ಲ. ಮೊನ್ನೆ ಬಂದಿದ್ರು ನನಗೆ ಗೊತ್ತೇ ಇಲ್ಲ ಅವರಂತ. ನನಗೆ ಸತ್ಯ ದಿನೇಶ್ ಬ್ರದರ್ ಅಂತ ಗೊತ್ತೇ ಇಲ್ಲ ನನಗೆ. ದಾಣೆ ಅಕ್ಕ ವನಸದಾಂಡೆ ಆಂಡ್ ಅನ್ನಪ್ಪಣ್ಣ ಇರ್ನಾಂಡೆ ವನಸು ದಾಡ ಸ್ಪೆಷಲ್ ಬಾನ್ವಿ ಸಿಸ್ ವನಸಾಂಡ ಏನೊಂದುಲ್ಲೇರಾ ಮನೊಂದುಲ್ಲೇರು ಎನ್ನ ಆಂಡಿ ಅನ್ನಪ್ಪಣ್ಣ ಇರ್ನಾಂಡೆ ಜಾನ್ವಿ ಬಟ್ ಊಟ ಆಯ್ತಾ ಅಂತಿದ್ದಾರೆ ನಮ್ಮ ಅನ್ನಪ್ಪಣ್ಣ. ಅಣ್ಣಿಬ್ರು ಏನು ಸ್ಪೆಷಲ್ ಅಂತಿದ್ದಾರೆ. ಅಣ್ಣ ಅಂತಿದ್ದಾರೆ ನಮ್ಮ ಇವರು ಜಾನ್ವಿ ಸಿಸ್. ಅಣ್ಣ ವನಸಾಂಡೆ ಅಣ್ಣ ಇರ್ನ ವನಸಾಂಡೆ ದಾಡ ಸ್ಪೆಷಲ್. ಹಾಂ ಅಂತಿದ್ದಾರೆ ನಮ್ಮ ಸಿವಿಲ್ ಇಂಜಿನಿಯರ್ ಅವರು. ಎಗ್ ರೈಸ್ ವಾವ್ ಸೂಪರ್. ನಾವು ತಿನ್ನಲ್ಲ, ನಾವು ಮೀನು ಮಾತ್ರ ತಿನ್ನು. ಚಿಕನ್ ಬಿರಿಯಾನಿ 10 kg ಬಿರಿಯಾನಿ. ನಮ್ಮ ಅನ್ನಿ ಬ್ರದರ್ಗೆ 10 kg ಬಿರಿಯಾನಿ ಬೇಕಂತೆ. ನಾನು ಮೋನ ಆದ್ಮೇಲೆ ಅವ್ರಿಗೆ 10 kg ಇದು ಚಿಕನ್ ಅಂತೆ ನನ್ನ ಕಡೆಯಿಂದ. ಪಂಚಮಿಗೆ ಎಲ್ಲ ಎಗ್. ಹೌದು ಸಿವಿಲ್ ಬ್ರೂ ಗಿಫ್ಟ್ ಡನ್. ನಮ್ಮ ಲಿಟಲ್ ಕಿಂಗ್ ಅವರು ಕೊಟ್ಟಿದ್ದಾರೆ ಆಯ್ತಾ. ಲಿಟಲ್ ಕಿಂಗ್ ಅವರು ಸಿವಿಲ್ ಬ್ರದರ್ ಲಿಟಲ್ ಕಿಂಗ್ ಅವರು ಕೊಟ್ಟಿದ್ದಾರೆ. ಈಗೇನೆ ಕೂರುವಾಗ ಒಂದು ಲೈವ್ ಮಾಡುವಂತ ಮನಸ್ಸಾಯ್ತು, ನೋಡುವಂತ. ನೋಡಿದ್ದು ಕಮೆಂಟ್ ಮಾಡಿ ಎಲ್ಲರೂ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಇಜ್ಜಿ ಜಾನ್ವಿ ಸಿಸ್ ಇನಿ ಎನ್ನ ಅಮ್ಮ ಡೆತ್ ಆದ್ನ ದಿನ ಓ ಅಂದೇ ಓ ದೇವರು ಅರೇನೆ ಎಡ್ಡೆ ಒಂದೇ ಟಿಪ್ಪ ಅವರ ಮಲ್ಪಾಡ್ ಸರಿ ಯಾಕೆ ರೇ ಹೌದಾ ಭಿಕ್ಷೆ ಮತ್ತು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಣ್ಣಪ್ಪ ಅನ್ನಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಲಿಟಲ್ ಕಿಂಗ್ ನೈಸ್ ಲೈವ್ ಗುಡ್ ಲೈವ್ ಅಂತಿದ್ದಾರೆ. ಹಾಗೆ ಹೌದಾ
ಸೂಪರ್. ಆಮೇಲೆ ಬರ್ತೇನೆ, ಟಾಟಾ. ಹೋಗುದಾ ಜಾನ್ವಿ ಕಮೆಂಟ್ ಅಂತಿದ್ದಾರೆ, ಕಮೆಂಟ್ ಹಾಕಿ. ನೈಸ್ ಲೈವ್ ಗುಡ್ ಅಂತಿದ್ದಾರೆ. ಸೂಪರ್. ಜಾನ್ವಿ ಬಟ್ ಜಂಪು, ಜಾನ್ವಿ ಜಂಪ್ ಮಾಡುವ ಪಾಪ ಅವ್ರು ಇಡೀ ದಿನ ಬೇಕಾದ್ರೂ ಇರ್ತಾರೆ ನನ್ನ ಲೈವಲ್ಲಿ. ಜಾನ್ವಿ ಸಿಸ್ ನನಗೆ ಸಪೋರ್ಟ್, ಎಷ್ಟೊತ್ತು ಬೇಕಾದ್ರೆ ಇರ್ತಾರೆ ಅವರು. ಅವರು ಸ್ವಲ್ಪ ಬಿಸಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಿಟಲ್ ಕಿಂಗ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಡನ್ ರಿಟರ್ನ್ ಮಾಡಿ ಕೊಟ್ಟಿದ್ದಾರೆ ಅಣ್ಣಪ್ಪಣ್ಣ ಅವರು ಅವಾಗಲೇ ಕೊಟ್ಟರು. ಶ್ರೀ ಅಂತಿದ್ದಾರೆ, ಅನ್ನಪಣ್ಣ ಗುಡ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್, ಬೆಸ್ಟ್ ಕಾಮೆಂಟ್, ನೈಸ್. ಅನ್ನಪಣ್ಣ ಈರ್ದಾಗಿ ಬೇಗನೆ ಲೈವ್ ಹೆಣ್ಣು ಮಲ್ದನ್ ಕೋಡೆ 2 ನಿಮಿಷದ ಲೈವ್ ಹೆಂಚಿನ ಎನ್ನ ಲೈವ್ ಅವು. ಬಾನಿ ಮಿಸ್ ಯು ಅಂತಿದ್ದಾರೆ. ಸೂಪರ್ ಸೂಪರ್. ಅನ್ನಪಣ್ಣ ದಾಗಿ ಲೈವ್ ಎಂಡ್ ಮಲ್ತೀನಿ ಆತ್ ಬೇಗ ಕೋಡೆ ಯಾನೊಂಜಿ ಲೈವ್ ತಿಕ್ಕಣತ್ತ ಇನ್ಯಾನೊಂದು ಸಪೋರ್ಟ್ ಮಲ್ಪಗ ಅಂದು ಬರ್ತೀನಿ. ಈರಾ ಒಂಜಿ ಚೂರ್ ಪಾತೇರರ್ ಬಲ್ತುರಿಯರ್. ಲಿಟಲ್ ಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಿಟಲ್ ಕಿಂಗ್ ಅವರೇ. ಅವು ಅಂಚೆನೆ ಲೈವ್ ಎಂಚಿನ ಮಾರ್ಯ ವಾ ನಮ್ದ ಲೈವ್ ಅವು. ಶ್ರೀ ಮಿಸ್ ಯು ಟು ಅಂತಿದ್ದಾರೆ. ವಾ ನಮ್ದ ಲೈವ್ ಅನ್ನಪಣ್ಣ ಒಂಜಿ ಲೈವ್ ಅನ್ಪೇರ ಐಕ್ 2 ನಿಮಿಷದ ಲೈವ್. ಅಯ್ಯೋ ದೇವರೇ. ಬಾನ್ವಿ ಅಂತಿದ್ದಾರೆ, ಆರ್ಟ್ ಕೊಡ್ತಿದ್ದಾರೆ ನಮ್ಮ ಶ್ರೀಧರ್ ಬ್ರದರ್. ನೈಸ್ ಲೈವ್ ಅಂತಿದ್ದಾರೆ ಬಾನ್ವಿ ಅವರು. ಥ್ಯಾಂಕ್ ಯು ಸೋ ಮಚ್ ಬಾನ್ವಿ ಸಿಸ್, ಥ್ಯಾಂಕ್ ಯು. ಹಂಗೆ ಒಂಜಿ 2 ನಿಮಿಷದ ಲೈವ್ ಬಾನ್ವಿ ಸಿಸ್, ಖಾಲಿ 2 ನಿಮಿಷದ ಲೈವ್. ಹಾಯ್ ದೀಪ ಅವರೇ, ಬನ್ನಿ ದೀಪ ಅವರೇ, ಬನ್ನಿ. ವಿಡಿಯೋ ಹಾಕಿದ್ರಲ್ವಾ, ನೋಡ್ತೀನಿ ಆಯ್ತಾ. ಹ್ಞೂ ಸರಿ ಅಂತಿದ್ದಾರೆ. ಓ ಶ್ರೀ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪ ಅವರೇ. ಒಂದು ಡಬಲ್ ಟ್ಯಾಪ್ ಮಾಡಿ ಅಲ್ಲಿಗೆ ಒಂದು ಲೈಕ್ ಕೊಡಿ. ಊಟ ಆಯ್ತಾ? ಊಟ ಆಯ್ತು, ನಿಮ್ದಾಯ್ತಾ? ಇನ್ನು ಎಷ್ಟೊತ್ತಿಗೆ ಲೈವ್ ಮಾಡ್ತೀರಾ ದೀಪ ಅವರೇ? ನಾನು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ. ಎಷ್ಟೊತ್ತಿಗೆ ಮಾಡ್ತೀರಾ ಲೈವ್? ದೀಪ ಸೀಸ್ ಓಕೆ ಅಂತಿದ್ದಾರೆ. ಡಬಲ್ ಟ್ಯಾಪ್ ಮಾಡಿ, ಲೈಕ್ ಬರುತ್ತೆ. ಡಬಲ್ ಟ್ಯಾಪ್ ಮಾಡಿ, ಲೈಕ್ ಬರುತ್ತೆ. ಲಿಟಲ್ ಹುಡುಗನ ಹುಡುಗಿ ಯಾಕೆ ಶ್ರೀ ಯಾಕೆ ಅಂತಿದ್ದಾರೆ. ಲೈವ್ ಮಾಡುವಾಗ ತಿಳಿಸ್ತೀನಿ. ಓಕೆ ಮಾಡಿದ್ರಲ್ವಾ, ಇನ್ನು ಕಾಂಟ್ಯಾಕ್ಟ್ ಆಗು ಬಾನ್ವಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಎಂತ ಮಾಡುದ ನೀನು ಅಪ್ಪ? ಬಾನ್ವಿ ನಿನ್ನ ನೋಡಕ್ಕ ಅಂತಿದ್ದಾರೆ. ಲೈವ್ ಮಾಡುವಾಗ ತಿಳಿಸ್ತೀನಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾನ್ವಿ ನಿಮ್ಮನ್ನು ನೋಡಕ್ಕ ಅಂತಿದ್ದಾರೆ. ಶ್ರೀ ಯಾಕೆ ಅಂತಿದ್ದಾರೆ. ಸೂಪರ್ ಸಿಸ್ಟರ್ ಸೂಪರ್ ಅಂತಿದ್ದಾರೆ. ಲಿಟಲ್ ಹುಡುಗಿ ಯಾರು ಅರ್ಥ ಆಗಿಲ್ಲ, ಯಾಕೆ ಅಂತ ಅರ್ಥ ಆಗಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಿಟಲ್ ಅವರ ಹುಡುಗಿ. ಯಾಕೆ ಇವರೇ ವಿಷಯಕ್ಕೆ ಶ್ರೀಧರಣ್ಣ ಎಂತಕ್ಕೆ? ವಿಡಿಯೋದಲ್ಲಿ ಇದ್ದೇನೆ, ಹೋಗಿ ನೋಡಿ ಬನ್ನಿ ಅಂತಿದ್ದಾರೆ ನಮ್ಮ ಇವರು. ವಿಡಿಯೋದಲ್ಲಿ ಇದ್ದಾರಂತೆ ಶ್ರೀಧರಣ್ಣ ಅವರು. ಓಕೆ ನೋಡ್ಕೋತೀನಿ. ಇಂತ ನೋಡ್ಕೊಂಡು ಸರಿ ಅಂತಿದ್ದಾರೆ. ಲಿಟಲ್ ಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಿಟಲ್ ಕಿಂಗ್ ಅವರೇ. ಯಾರಿಗೆಲ್ಲ ಹೂ ಬೇಕು ಅನ್ನಿ. ಹೂ ಬೇಕೇ, ಪರಿಮಳದ ಹೂ ಬೇಕೇ, ಬನ್ನಿ ತಗೊಂಡೋಗಿ. ಹೂ ತುಂಬ ಚೆನ್ನಾಗಿದೆ. ಹೂ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆ ಹೂ ನೋಡುವಾಗ ಒಂಥರ ಮನಸ್ಸೇ ಒಂಥರ ಖುಷಿ ಆಗುತ್ತೆ. ಸೂಪರ್ ಸಿಸ್ಟರ್ ಅಂತಿದ್ದಾರೆ. ಹೇಗಿದೆ ದೀಪ ಅವರೇ ಹೂ?
ಓಕೆ, ಇವಾಗಲೇ ನೋಡಿ ಹೋಗಿ, ಇಲ್ಲ ಪದೇ ಪದೇ ಅಂತಿದ್ದಾರೆ. ಹೌದು, ಹೋಗಿ ಹೋಗಿ. ಲಿಟಲ್ ಕಿಂಗ್ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ವಾವ್ ವಾವ್, ಎಂತ ಸಾಂಗು. ಹೂಬೇಕೆ ಪರಿಮಳದ ನನ್ನ ವಿಡಿಯೋ ಕಮೆಂಟ್ ಮಾಡು ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ ನಮ್ಮ ಕೆ ದೀಪ ಅವರು. ಪದೇ ಪದೇ ಅಲ್ಲ, ಒದೇ 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 ಒದೇನಾ ಪದೇ ಪದೇ ಅಂತ ಮೆಂಬರ್ ಬಂದರು. ಮೆಂಬರ್ ದಾಣಿ ಈ ರೀತಿಯ ಮೂಲು ಒಂದದು ಮೆಂಬರೇ ದಾಣಿ ಈ ರೀತಿಯ ಮೂಲು ಒಂದು ಬಂದು ಪರತೆ ಒಂಜಿ ಲೈಕ್ ಕೊರ್ಲೆ ಅವೇ ಹೀನಲ್ಲ ಹೊಡೆ ಒಂಜಿ ಲೈಕ್ ಕೊರ್ಲೆ ಯಾನು ಮೂಲೆ ಈರ್ದಾನೆ ಅವಳು ದಾನಿಯೇ ದಾಲಿಜ್ಜಿ ಇಂಚೆನೆ ಬತ್ತಿನಿಯೇ ತೂಕ ಪಂಡದು ಒಂಚಿ ಲೈಕ್ ಕೊರ್ಲೆ ಒಂತ ವಾಚವರಂಡಲ ಬೇಗ ಬೇಗ ಆವಡು ಬಂಡದು ಬತ್ತಿನ ಆತು ಬರಡು ಬಂಡದು ಬರ್ಪಿನಿ ಈತು ಪೊರ್ತುಗೋ ಇತ್ತೆ ಬತ್ತಿನಿ ವಾಚವರಂಡಲ ಬರಡು ಪಂಡದು ಬತ್ತಿನಿ ಬೇಗ ಮೋನು ಮಲ್ತೊನ್ಗ ಬಂಡದು ಅಂಚ ಈತು ಪೊರ್ತುಗು ಬತ್ತಾರ ಅಂತ ಇತ್ತೆ ಲೈಕ್ ಕೊರ್ಬುಜಿ ಕೊರ್ಲೆ ಲೈಕ್ ಇನ್ನ ದುಡ್ಡು ಕೊರಡ ಇರ್ನ ಲೈಕ್ ಹಿಂಚಿನೇ ಇರು ಲೈಕ್ ದುಡ್ಡು ಕೊರಡ. ಥ್ಯಾಂಕ್ ಯು ದೀಪಾ ಅವರೇ. ಶ್ರೀ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೆಂಬರ್ ಆಯ್ ಅಂತಿದ್ದಾರೆ. ದಿನಕ್ಕೂ 2 ಲೈಕ್ ಮಾತ್ರ ನಮ್ಮ ಕೊರ್ಪುನು ಒಂಜಿ ಲೈಕ್ ಕೊರ್ಪುನು ಅಂಡ ಕೊರ್ಲೆ ಸೀದಾಡ್ ದುಡ್ಡು ಕೊರೋಡ ದಾಲಿಜಿ ಫ್ರೀ ಲೈಕ್ ಫ್ರೀ ಲೈಫಲ್ಲಿ ಲೈಕ್ ಫ್ರೀ ಗೊತ್ತಾಯ್ತಾ. ತೂಲೆ ಬಾನ್ನಿ ಲೈಕ್ ಕೊರ್ರ ದುಮ್ಮು ಪೀರ ತುಪಿನಿ ಈ ಜನ ತೂಲೆ ಲೈಕ್ ಕೊರ್ರಲ್ಲ ದುಮ್ಮು ಪೀರ ತುಪಿನಿ. ಮೆಂಬರ್ ಸರಿ ಬಿಜಿಯಾ ಇನಿ ಬಿಜಿನಾ ಅಂತಿದ್ದಾರೆ. ಎಕಡ್ ಬತ್ತಿತ್ತೇರು ಮೆಂಬರ್ ಬತ್ತಿತ್ತೇರು ಎಕಡ್ ಪಾತೆರ್ ದಿತ್ತೇರ್ದು ಮಾರ್ಪಡ್ತು ಎಕಡ್ ಬತ್ತಿತ್ತೇರು. ಶ್ರೀಧರ್ ಬ್ರದರ್ ಎಲ್ಲಿ ಹೋದ್ರಿ? ನಾನು ಕಮೆಂಟ್ ಮಾಡಿದ್ದೀನಿ ನೋಡಿ. ನೋ ಮೆಂಬರ್ ಈರ್ ಆವಲಿ. ಓ ಮೆಂಬರ್ ಈರ್ ಆವಲಿ ಮುಂದೇಟು ಲೈವ್ ಉಡು ಗೋಲ್ ಬೈದ ಫೋಟೋ ಇದೆಯಾ ಉಂಡು ಅಂದ್ ಎನ್ನ ಫೋಟೋ ಇನಿ. ಹಾಯ್ ಸಿಸ್ಟರ್ ಬಾನ್ಮಿ ಅಂತಿದ್ದಾರೆ. ಯಾವುದಕ್ಕೆ ಮಾಡಿದ್ದು ಅಂತಿದ್ದಾರೆ. ಸೂಪರ್ ಸಿಸ್ಟರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು. ನಿಮ್ಮ ವಿಡಿಯೋವನ್ನು ಆನ್ ಮಾಡ್ತೀನಿ, ನನ್ನ ಈ ಮೊಬೈಲಲ್ಲಿ ಕೂಡ ಆನ್ ಮಾಡ್ತೀನಿ ಆಯ್ತಾ. ಸೂಪರ್ ಪ್ಲೇ ಲಿಸ್ಟ್ ಆನ್ ಮಾಡ್ತೀನಿ. ನಿಮ್ಮದು ಪ್ಲೇ ಲಿಸ್ಟ್ ಮಾಡಿದ್ರಲ್ವಾ, ಅದನ್ನು ನಂದು ಲೈವ್ ಈಗ ಎಂಡ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಮೆಂಬರು ಗುಂಡರ ಅಂತಿದ್ದಾರೆ. ಮೆಂಬರ್ ಲೈಕ್ ಕೊಡಿ ಗೊತ್ತಿಲ್ಲ ಇದ್ದೀನಿ ಅಂತಿದ್ದಾರೆ. ಸೂಪರ್ ಏನ್ ಹೇಳಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲ. ಓಕೆ ಸಿಸ್ಟರ್ ಬಾನ್ಮಿ ಇರ್ಲಾವಲಿ ಎಂತ ನಾವು ಕೊರ್ಪೆಪು ಸರಿ ಅಂತಿದ್ದಾರೆ. ಹೇಳೋಕೆ ಹೆದರಿಕೆ ನೀವೇ ಹೇಳಿ ಎಂತ. ಸೂಪರ್ ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮೆಂಬರ್. ಈರ್ನ ಲೈವ್ಗೂ ಬತ್ತದು ಇತ್ತೆ ಇರೆಗ್ ಗೊತ್ತಾಯ್ಜ ಅಂದು ಲೈಕ್ ಕೊರ್ದು ಪೋಯಿನಿ ಬಾನ್ವಿ ಸಿಸ್ಟರ್ ಅಂತಿದ್ದಾರೆ. ಸರಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ನೋಡಿ. ಸೂಪರ್ ಆದಿ ಅಂತಿದ್ದಾರೆ. ಮೆಂಬರ್ ಲೈಕ್ ಕೊಡಿ ಇಲ್ಲಾಂದ್ರೆ ನಿಮ್ಮನ್ನು ಬಿಡುದಿಲ್ಲ. ದೀಪಾ ಅವರೇ ಥ್ಯಾಂಕ್ ಯು ದೀಪಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಓ ಅಂದೇ ಥ್ಯಾಂಕ್ ಯು ಅವೇ ಅಂತಿದ್ದಾರೆ. ಮೆಂಬರ್ ಕೊಡಿ ಲೈಕ್ ಕೊಡಿ ಮೆಂಬರ್ ಲೈಕ್ ಕೊಡಿ ಓ ಒಂದೇ ಥ್ಯಾಂಕ್ ಯು ಅವೇ ಅಂತಿದ್ದಾರೆ. ಯಾರು ನಾನು ಇಂಚೆನೆ ಪೇಸ್ ಲೈವ್ ಮಲ್ಪುಜಿ ಇಂಚೆನೆ ಮಲ್ಪು ಯಾವ ಜಯೇ ಬ್ಯಾಡ್ ಮಿಸ್ಸಸ್ ಪೇಸ್ ಲೈವ್ ಮಲ್ಪುಜಿ ನಂದು ಇಂಚೆನೆ ಮಲ್ಪುನೊಂದು ಆಪುಜ ವೆಲ್ಕಮ್ ಅಂತಿದ್ದಾರೆ. ಶ್ರೀಧರಣ್ಣ ಇನಿ ಈರ್ನ ಲೈವ್ ಉಡು ಈರ್ ಗುಡ್ಡೆ ಪಾತೇರನ್ನಲ್ ರೌಂಡ್ ಇತ್ತೇರು
ಲೈವ್ ಬಿಡು ಏರುಗುಡ್ಡಿ ಸೂಪರ್ ಏರ್ನಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿ. ಲೈಕನ್ನು ಕೊಡದಿದ್ದವ್ರು ಲೈಕನ್ನು ಕೊಡಿ, ಇಲ್ಲಾಂದರೆ ಬಿಡುವುದಿಲ್ಲ. ಇದೀವನ್ ಉಂಡೆ ಸೋಕು ತೋಜುಂಡು ಉಂಡೆ ಫೋಟೋ ಪೇಸ್ ಲೈವ್ ಬೋಡ್ಚಿ ಅದುವೇ ಫೋಟೋನ ಲೈಕ್ ತೋಜುಂಡು ಐಕೆ ಫೇಸ್ ಲೈವ್ ಬುಡ್ಚಿಂದು ಐಕೆ ಸಿಸ್ಟರ್ ಹೇಳಿ ಬೇಕೇ ಬೇಕು ಲೈಕು ಬೇಕೇ ಬೇಕು ಲೈಕ್ ಬೇಕು ಮೆಂಬರ್ ಈನೇ ಬನ್ನಿ ಐರು ಇದೇ ಎಡ್ಡೆ ಉಂಡಿ ಸೋಕು ತೋಜುಂಡು ಉಂದೇ ಫೋಟೋ ಪೇಸ್ ಲೈವ್ ಬುಡ್ಚಿ ಯೋ ದೇವೇರೆ ಎನ್ನ ಅಂಚನೆ ಎನ್ನ ಪೇಸ್ ಆತು ನರಕಾದು పోతుందా ಏವೇ ದೇವರೇ ಬೇಕೇ ಬೇಕು ಲೈಕ್ ಬೇಕು ಬೇಕೇ ಬೇಕು ಲೈಕ್ ಬೇಕು ಬೇಕೇ ಬೇಕು ಲೈಕ್ ಬೇಕು ಬೇಕೇ ಬೇಕು ಲೈಕ್ ಬೇಕು. ಶ್ರೀಧರಣ್ಣ ಥ್ಯಾಂಕ್ ಯು ದಾದಿ ಸಿಸ್ಟರ್ ಅಂತಿದ್ದಾರೆ. ಅಂಚನೆ ಎನ್ನ ಮೋನೆ ಆತೊಂಜಿ ಖರಾಬ್ ಆದುಂಡತೆ ಮೆಂಬರ್ ಈರು ಇಂಡೈರೆಕ್ಟ್ ಆದ್ ಬನ್ನಿ ಎಂಕ್ ಮೋನೆ ಆತ ಖರಾಬ್ ಅಂದಿ ಏ ದೇವೇರೆ ಕತೆ ನೆನಿಗಲ್ಲ ಎಡ್ಮ ಜನ ಉಲ್ಲಾರ ಏರ್ ಮಗ ಬಲ್ಲಿ ಶ್ರೀಧರ್ ಅವರು ಬಂತು. ಜಂಪ್ ಅಂದ್ರೆ ಏನು? ಜಂಪ್ ಅಂದ್ರೆ ಜಂಪು ಗೊತ್ತಿಲ್ವಾ? ಬಾನ್ವಿ ಸಿಸ್ ಜಂಪು ನೋಡಿ, ಬಾನ್ವಿ ಸಿಸ್ ಜಂಪು ಅದೇ ಜಂಪು, ಮೆಂಬರ್ ಜಂಪು ಅದೇ ಜಂಪು. ನಾನು ಜಂಪು ಅದೇ ಜಂಪು. ಒಂದು ತೂವರೆ ಖುಷಿ ಆಪುಂಡು ಏಪಲ ಬೇತೆ ಪಾಡುಡು ಒಂದು ಸೋಪ್ಕೊಂಡತೆ ಜಿಂಡಲ್ಲ ಹೆಂಗೆ ಇಷ್ಟ ಅಂಡವು ಫೋಟೋ ಅವು ಎನ್ನ ಅನ್ನೆ ಕಡೆ ಬಿಡ್ತೀನಿ. ಎನ್ನ ಅನ್ನೆ ಹಿಂಗೆ ಗುಡ್ ಮಾರ್ನಿಂಗ್ ಒಂದು ಕಡೆ ಬಿಡ್ತಿತ್ತೆ ಅನ್ನೆ ಅಂದ ಎನ್ನ ಅನ್ನೆ ಗುಡ್ ಮಾರ್ನಿಂಗ್ ಒಂದು ಕಡೆ ಬಿಡ್ತಿತ್ತೆ ಅವೇ ಒಂದು ಅನ್ನೆ ಕಡೆ ಬಂದ್ಯಾ ಗುಡ್ ಮಾರ್ನಿಂಗ್ ಅಂತ. ಬಾನ್ವಿ ಜಂಪು ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು. ಎಷ್ಟೊತ್ತು ಲೈವ್ ಮಾಡ್ತೀನಂತ ನನಗೊಂದು ಇನ್ಫಾರ್ಮೇಶನ್ ಕೊಟ್ಟು ಹೋಗಿ, ನಾನು ಬರ್ತೀನಿ. ದೀಪ ಅವರೇ ನೀವು ನನಗೆ ಹೇಳದೆ ಲೈವ್ ಮಾಡಬೇಡಿ, ನಾನು ಬರ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ಇನ್ನೊಂದು ಐಡಿಯಾ ಅಲ್ಲಿ ಆದರೂ ಬರ್ತೀನಿ. ಬಾನ್ವಿ ಸಿಸ್ಟರ್ போதாண்டா ಬಾನ್ವಿ போயரே போய் ಬಾನ್ವಿಪ್ಪ ನಂದಿನಿ போಯಿನ ಮರ್ರೆ ಶ್ರೀ ಇದ್ದೀನಿ ಅಂತೆ. ಓಕೆ ಸಿಸ್ಟರ್ ಇದ್ದಾರಂತೆ ನೋಡಿ. ನಾನು ಬರ್ತೀನಿ ಆಯ್ತಾ, ಸಪೋರ್ಟ್ ಮಾಡ್ತೀನಿ ನಿಮಗೆ. ಉಲ್ಲೇ 6 ಮೀನ್ ತಗೈಟ್ ಮಲ್ತೊಂದಿಲ್ಲರಿಗೆ ಕೋರ್ದ ಕಬಾಬ್ ಮಲ್ತೊಂದಿಲ್ಲರಿಗೆ ಯಾನ್ ಉಣಸು ಬರ್ಪೆ ಬಂತೆ ಐಕ್ ಅತೆ ಬಾನ್ವಿ ಯಾನ್ ಉಣಸು ಬರ್ಪೆ ಬಂತೆ ಐಕ್ ಬಾನ್ವಿ ಕೋರಿದ ಕಜಿಪು ಮಲ್ತೊಂದಿಲ್ಲ ಏನ್ ಮಾಡ್ತೀನೋ ಮತ್ಕೊಡು ಅತೆ ಬಾನ್ವಿ ತೂಪೆ ಆಂಡ ಮಲ್ಪುವೆ ದಾದೆ ಕಜಿಪು ಮೀನಾ ದಾದೆ ತೂಪಿ ನೀರು ಸೂಪರ್ ಎಂಕ್ ಮೀನು ಇಜ್ಜಿ ಮೀನ್ ತಿನುಜೇರಾರು ಕೋರಿದ ಕಬಾಬ್ ಮಾತ್ರ ತಿನ್ಪಿನಿ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಥ್ಯಾಂಕ್ ಯು. ಎಂಕಲ್ ಮೀನು ಜಾಸ್ತಿ ತಿನ್ಪಿನಿ ಅಯ್ಯ ಮೀನು ಕುಡ್ಲ ತಗುಲು ಪೂರಲ ತಿನ್ಪ ಅಂದೆ ಓ ದೇವರೇ ಪಂಚೆಮ್ಮಗು ತಿನ್ಪುಜಿ ಮಾರ್ರೆ ಅನ್ನಿ ತಿಂತುಜ ಯಾನ ದಾಲ ಇಂತಿದ್ದಿ ನೀನಿಲ್ಲ ಕೊಡೆಲ್ಲ ಈನೆ ಅವು ಈನೆ ಪೆಟ್ಟು ಬೂರ್ವ
ಎಂಕಲ್ ತಿನ್ ಪೂಜಾ ಎಂಕಲ್ ಸುತ್ತ ಬ್ರಾಹ್ಮಣರು ಜಾನಿಸಿಸ್ ಯಾನಂತ ತಿನ್ನೆ ಇಜ್ಜಿ ಗೊತ್ತುಂಡೆ ತಿನ್ಪುಣ ತೂತಾರ ಸೂಪರ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾನಂತೂ ಮೀನು ಕೋರಿ ಮುಟ್ಟುದೇತು ಬುಜ್ಜಿ. ಏನ್ ಮಾಡ್ತಿದ್ಯಾ? ಇದೇ ಕೆಲಸ ಆಯ್ತು ನಿಂದು. ಸೂಪರ್ ಸಿಸ್ಟರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರಲ್ಲಿದ್ದೀರಾ? ಬನ್ನಿ ಬನ್ನಿ ಜನರೇ ಬನ್ನಿ, ಮಾತಾಡುವ, ಸ್ವಲ್ಪ ಆದರೂ ಮಾತಾಡುವ, ಹೆಚ್ಚು ಬೇಡದಿದ್ರು ಸ್ವಲ್ಪ. स्टैंडिंग लाइन पेन चाहिए, पेन में नहीं होता ही बेबा, इसको ये चाहिए, चॉक पीस चाहिए. कल कौन सा एग्जाम तेरा? सरिता मिस यू ಅಂತಿದ್ದಾರೆ. ಎಲ್ಲಿದ್ದಾರೆ ಸರಿತಾ? ಸರಿತಾ ಎಲ್ಲಿದ್ದಾರೆ? ये बुक ले ले, ये बुक लेके आ जा, स्टैंडिंग लाइन करने का. ओ देवरे, सरिता बोल ले रही है ना? सरिता स्टैंडिंग लाइन, स्लीपिंग लाइन. ओ देवरे दाದಂಡು ಲಿಟಲ್ ಕಿಂಗ್ ಅವರೇ ಥ್ಯಾಂಕ್ ಯು. ಶ್ರೀಧರ್ ಬದರ್ ಎಲ್ಲಿ ಹೋದ್ರಿ? ಬರ್ರಿ ಸ್ಟ್ಯಾಂಡಿಂಗ್. ಸ್ಟ್ಯಾಂಡಿಂಗ್ ಎ ಬಿ ಸಿ ಡಿ ಬರ್ರಿ. ಎ ಬರೆ, ಎ ಬರೆ, ಎ ಬರೆ. नहीं ये ಥ್ಯಾಂಕ್ ಯು ಬನ್ನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹೈಡಲ್ಲಿ ಇದ್ದೀರಿ, 6 ಮೆಂಬರ್ಸ್ ಇದ್ದೀರಿ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ, ಸ್ವಲ್ಪ ಹೊತ್ತು ಇರ್ತೀನಿ ಅಷ್ಟೇ, ಮತ್ತೆ ಹೋಗ್ತೀನಿ ನಾನು. ಬನ್ನಿ ಜನರು ಬನ್ನಿ ಬನ್ನಿ, ಯಾಕೆ ಹೈಡಲ್ಲೇ ಇರ್ತೀರಾ? ಥ್ಯಾಂಕ್ ಯು ಆಶಾ ಅವರೇ, ಥ್ಯಾಂಕ್ ಯು. ನೋ ನೋ ನೋ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸಿಸಿ ಎಲ್ಲಿ ಹೋದ್ರಿ? ಲಿಟಲ್ ಕಿಂಗ್ ಥ್ಯಾಂಕ್ ಯು. ಅದರಲ್ಲಿ ಆ ಮೊಬೈಲಲ್ಲಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಹೌದು ಬನ್ನಿ ಸಿಸ್ಟರ್ ದಾನಿಗೆ ಬೇತೇನ ಬಿಯಾ? ಬಾನ್ವಿ ಸಿಸ್ಸು ಎಲ್ಲಿ ಹೋದ್ರಿ? ಎಲ್ಲರೂ ಬನ್ನಿ ಬನ್ನಿ. ಆ ಮೊಬೈಲನ್ನು ಆನ್ ಮಾಡಿ ಇಟ್ಟಿದ್ದೀನಿ. ಹೌದಾ? ಆ ಮೊಬೈಲ್ ನಂದು, ನನ್ನ ಮೊಬೈಲಲ್ಲಿ ಒಂದು ಇಬ್ಬರದು ಯಾರದೋ ಒಬ್ರದು 4 ಗಂಟೆ ಟೈಮ್ ಇದೆ, ವಿಡಿಯೋ ನೋಡ್ಲಿಕ್ಕೆ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಬ್ಯಾಗ್ ಬರೆಯೋಡಾ? ಸ್ಟ್ಯಾಂಡಿಂಗ್ ಲೈನಾ ಬಿರುತ್ತೋ? हाँ बैग क्या चाहिए बोलो? बैट. हाँ ಈರು ಮಿನಿಸ್ಟ್ರಿ ಮುಗಿತಲ್ಲ ಅದೀತು ಮಾತೆ 2 ಫೋನಿಂದ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ಏನ ಬರೋಡು? बैट बोड़ा? बैट में बनाने का मेरे को नहीं आता है. तेरा टीचर के पास जा, बैट बनाने का. मम्मी को नहीं आता है. बॉल, हाँ बॉल, बैट बॉल. दादा आने का नहीं, वो दादा के पास बोल बैट बनाने का, मेरे को नहीं आएगा. हाय भारती सुधा, ए चुप. भारती सुधा ಅವರೇ ಹಾಯ್. ಹೀರೆ ಮಲ್ಪಲೆ ಹೆಂಗೆ ಗೊತ್ತು ಜಪ್ಪ ದುಡ್ಡು ತೊಂಬ ಪೋಯ್ ಹೆಂಗೋ ಪೋಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್
ಎಲ್ಲರೂ ಸಪೋರ್ಟ್ ಮಾಡಿ, ನಾನು ಮ್ಯೂಟ್ ಮಾಡಿ ಇಡ್ತೀನಿ ಆಯ್ತಾ. ಪವನ್ ಥ್ಯಾಂಕ್ ಯು, ಪವನ್ ಥ್ಯಾಂಕ್ ಯು. ಸುಧವರೇ ಥ್ಯಾಂಕ್ ಯು. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು. ಮಗ ಅಲ್ತಿದ್ದಾನೆ, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದು. 9 ಮೆಂಬರ್ಸ್ ಇದ್ದಾರೆ ಐಡಲ್ಲಿ, ಬನ್ನಿ ಸಪೋರ್ಟ್ ಮಾಡಿ. ಬನ್ನಿ 9 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಮ್ಯೂಟಲ್ಲಿ ಇರ್ತೀನಿ ಸ್ವಲ್ಪ, ನನ್ನ ಮಗ ಅಲ್ತಿದ್ದಾನೆ. ಓ ಹೌದಾ, ಹೌದೌದು. ಎಲ್ರು ಲೈವ್ಗೆ ಒಂದು ಲೈಕ್ ಕೊಡಿ. ಎಲ್ರು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ ಜನರೇ, ಬನ್ನಿ ಲೈವ್ಗೆ ಒಂದು ಲೈಕ್ ಕೊಡಿ. ಬನ್ನಿ ಸಪೋರ್ಟ್ ಮಾಡಿ. ಸೆವೆನ್ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ನಾನು ಮ್ಯೂಟಲ್ಲಿ ಇರ್ತೀನಿ ಸ್ವಲ್ಪ. ಹೌದಾ, ಬರ್ತೀನಿ. ನಾನು ಸ್ವಲ್ಪ ಮ್ಯೂಟಲ್ಲಿ ಇರ್ತೀನಿ, ಮಗ ಅಲ್ತಿದ್ದಾನೆ ಅವನು. ನಾನು ಮ್ಯೂಟ್ ಮಾಡಿರ್ತೀನಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ.
ಯಾರಿದ್ದೀರಾ ಇದ್ದೀರಾ ಇದ್ದೀರಾ ಬಂದೆ ಹೋಗಿ ಹೋಗಿ ಬಂದೆ ಹೋಗಿ ಬಂದೆ ನಾನು ಬಂದೆ ನೀವು ಬಂದ್ರಾ ನೀವಿದ್ರಾ ಹಾಯ್ still like done ಯಾರಿದ್ದೀರಾ हेलो चलना अंदर चप्पल किधर साइड रखो हाँ आ जाओ ನಾನು ಬಂದೆ ನೀವು ಬಂದ್ರಾ ಬನ್ನಿ ಮತ್ತೆ ಹಲೋ ಹಾಯ್ ನಾಮಲ್ ತಟ್ಟೆ ಬರೋಣ ಮುಚ್ಚು ಹಾಯ್ ತೇಜಸ್ವಿನಿ ಹಾಯ್ ಹಾಯ್ ಊಟ ಮಾಡಿದೆ ಊಟಕ್ಕೆ ಇವತ್ತು ವೆಜ್ಜು ಹಂಗಿದೆ ಪೊಮ್ಮ ವೆಜ್ ತೇಜಸ್ವಿನಿ ಸೀಸ್ ನಿಮ್ಮದೇನು ಊಟಕ್ಕೆ ಇವತ್ತು ನಾನು ವೆಜ್ ಮಾಡಿದ್ದೀನಿ ನಾನು ಲೈವ್ ಆನ್ ಮಾಡಿ ಹೋಗಿದ್ದು ಸ್ಕೂಲಿಗೆ ಹೋಗಿ ಬಂದಿದ್ದು ಆದಷ್ಟು ಬರಲಿ ಎಷ್ಟು ಬರಲಿ ಅಂತ ಏನು ಮಾಡಲಿ ಮತ್ತೆ ಹೌದು ನಮ್ಮ ರೈಸ್ ಸಾಂಬಾರ್ ಪಲ್ಯ ಹೌದಾ ನನಗೆ ಇವತ್ತು ಇದು ಏನು ಇದು ಸುವರ್ಣಗಡ್ಡೆ ಉಂಟಲ್ವಾ ಸುವರ್ಣಗಡ್ಡೆ ಅದರದ್ದು ಪಲ್ಯ ಒಂದೇ ಕ್ಲೀನ ಒಂಡೇರು ಕಾರ್ಡು ಏನಂಡೇರು ಕಾರ್ಡು ಸರಿ ಎಲ್ಲೇದಕ್ಕೆ ಕೊರ್ರೆಜ್ಜಿ ಅದೇ ಎಲ್ಲೇದಕ್ಕೆ ಇಜ್ಜಿ ಬರ್ಬುಜಿ ಟಿಫಿನ್ ಇಜ್ಜಿ ಅಂದತ ಮಲ್ಲೆಜ್ಜಿ ದಿವರ್ಜಿ ತೂವು ನೀನು ಒಂದು ಕರ್ಮ ಸರಿ ಬಾಯ್ ಬಾಯ್ ಹೌದು ಯಾರು ಇದ್ದೀರಿ 3 ಮೆಂಬರ್ಸ್ ಇದ್ದೀರಾ ಇಡಲಿದ್ದೀರಾ ಒಂದು ಸಪೋರ್ಟ್ ಮಾಡಿ ಬನ್ನಿ ಬರ್ಚಪ್ಪ ಆಯ್ತು